1919ರ ಜಲಿಯನ್ವಾಲಾ ಬಾಗ್ ಸಾಮೂಹಿಕ ಸಂಹಾರ ನಡೆದ ದೆಹಲಿ, ಅಮೃತಸರ್. ಮತ ಶರೀರವನ್ನು ಕೆಡದಂತೆ ಕಾಪಾಡಲು ಯಾವ ರಾಸಾಯನಿಕವನ್ನು ಬಳಸುತ್ತಾರೆ? ಫಾರ್ಮುಲಿನ್. ಜೈನ ಧರ್ಮದ ಪ್ರಥಮ ತೀರ್ಥಂಕರು ಯಾರು? ವೃಷಭನಾಥ. ಮಹಾಭಾರತದ ಯಾವ ಪರ್ವದಲ್ಲಿ ಭಗವದ್ಗೀತೆ ಬರುತ್ತದೆ? ಭೀಷ್ಮ ಪರ್ವ. ಶೇಖರಣೆಯನ್ನು ಕಂಡುಹಿಡಿದವರು ಯಾರು? ವಿಲ್ಹೆಲ್ಮ್ ರಾಂಟ್ಜನ್. ಭಾರತವು ಆರ್ಥಿಕ ಸ್ವಾತಂತ್ರ್ಯ 2018ರ ಸೂಚಿಯಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದಿದೆ? 130. ಆಸ್ಕರ್ ಪ್ರಶಸ್ತಿ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ನೀಡುತ್ತಾರೆ? ಚಲನಚಿತ್ರ. ಕಾಂಗರೂಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಆಸ್ಟ್ರೇಲಿಯಾ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು? 5.85%. ವಾಣಿಜ್ಯೋತ್ಸವ ಯಾರ್ಯಾರ ನಡುವೆ ನಡೆಯಿತು? ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ. ಭಾರತ ಭದ್ರತಾಗಳ ವಿನಿಮಯ ಮಂಡಳಿಯನ್ನು ಸ್ಥಾಪಿಸಿದ ವರ್ಷ 1988.